ಮೇಡಮ್, ನಮ್ಮ ಮಂಗಳೂರಲ್ಲಿ ಮೊಟ್ಟ ಮೊದಲ ಬಾರಿಗೆ ನಡೆದಿರೋದು ಇಲ್ಲಿ ಫುಡ್ ಫೆಸ್ಟಿವಲ್. ಫುಲ್ ಬರ್ತಾ ಇದೆ. ರೆಸ್ಪಾನ್ಸ್ ಸೂಪರ್ ಆಗಿದೆ. ಸೂಪರ್ ರೆಸ್ಪಾನ್ಸ್ ಆಗಿದೆ. ನಮಸ್ಕಾರ ಕರುನಾಡು. ನಾವಿವತ್ತು ಮಂಗಳೂರಿನಲ್ಲಿ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ಕವರ್ ಮಾಡಲಿಕ್ಕೆ ಬಂದಿದ್ದೇವೆ. ನಮ್ಮ ಲಾಗ್ ಇವತ್ತಿಲ್ಲಿ ನಡೀಲಿಕ್ಕಿದೆ. ಇಲ್ಲಿ ಕೆಲವು ದಿನಗಳ ಕಾಲ ಇಲ್ಲಿ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ನಡೀತಾ ಇದೆ. ನಿಮಗೂ ಬ್ಯಾಕ್ಗ್ರೌಂಡಲ್ಲಿ ತುಂಬ ಸಾಂಗ್ ಎಲ್ಲ ಕೇಳ್ತಾ ಇದೆ. ಸ್ಟೇಜ್ ಪ್ರೋಗ್ರಾಮ್ ನಡೀತಾ ಇದೆ. ನನ್ನ ಜೊತೆ ನನ್ನ ಇಬ್ಬರು ದೋಸ್ತು ಬಂದಿದ್ದಾರೆ, ಪದ್ಮನಾಭ್ ಮತ್ತು ಶವಿನ್. ಫುಡ್ಡೆಲ್ಲ ವೆರೈಟಿ ಉಂಟು. ವೆರೈಟಿ ಫುಡ್ಡೆಲ್ಲ ನೋಡಲಿಕ್ಕೆ ಇದೆ ಇವಾಗ. ಅದೇ ರೀತಿ ತುಂಬ ಫೋಟೋ ತೆಗಿಲಿಕ್ಕೆಲ್ಲ ನೋಡಿ, ಸ್ಟೇಜ್ ಎಲ್ಲ ನೋಡಿ ಹೇಗೆ ಮಾಡಿಟ್ಟಿದ್ದಾರೆ ಅಂತ. ಅದು ಮತ್ತೆ ಫುಡ್ಡೆಲ್ಲ ತಿನ್ನಲೇಬೇಕು ಇವತ್ತು. ಎಂತೆಲ್ಲ ಉಂಟೆಲ್ಲ ತಿನ್ನು ಆಯ್ತಾ? ನಾವೀಗ ಎಕ್ಸಾಕ್ಟ್ಲಿ ಮಣ್ಣಗುಡದಲ್ಲಿದ್ದೇವೆ. ತಿಂದು ಅವ್ನು ತುಳುವಳ್ಳಿಯಲ್ಲಿದ ಏನೆಲ್ಲ ತಿಂದು ನೋಡಲೇಬೇಕಂತೆ. ಸೊ ನೀವು ಇಲ್ಲಿಗ ನೋಡ್ತಾ ಇದ್ದೀರಾ, ಸಖತ್ ಜನ ಸೇರಿದ್ದಾರೆ. ಇಲ್ಲಿ ಮಾಡ್ತಿರೋ ಐಟಮ್ ಹೆಸರು ಬಂದು ಮರ್ಕಾ ಸೋಡಾ ಅಂತ. ನೋಡಿ, ಫುಲ್ ಅಗ್ರೆಸಿವ್ ಆಗಿ ಮಾಡ್ತಿದ್ದಾರೆ ಮರ್ಕಾ ಸೋಡಾ. ಸಾಬೆ ಫುಲ್ ರಶ್ ಇದೆ. ನೆಕ್ಸ್ಟ್ ಯಾವ್ದು ಮಾಡಿ ಇರ್ದಾನೆ ಮಿತಿ ಮಿತ್ತಿರೋದು ಬನ್ನಿ. ಈ ಮಟ್ಕ ಸೋಡಾ ಮಾಡಬೇಕಾದ್ರೆ ಓಕೆ ಓಕೆ ಇವರು ಓಪನ್ ಮಾಡಬೇಕಾದ್ರೆ ಚಪ್ಪೆ ಸೋಡಾನ ಓಪನರಲ್ಲಿ ಓಪನ್ ಮಾಡ್ತಾ ಇಲ್ಲ, ಅಲ್ಲೊಂದು ಆಣಿ ಹೊಡೆದಿಟ್ಟಿದ್ದಾರೆ. ಅಂದ್ರೆ ಮೊಳೆ, ಆ ಮೊಳೆಗೆ ಹೊಡೆದು ಬಿಟ್ಟು ಹಾಕ್ತಿದ್ದಾರೆ. ಹಾಗೆ ಮಸಾಲೆ ಏನು ಅಂತ ಅವ್ರು ಸಿಗರೇಟ್ ಕೊಡಲ್ಲ. ಮಸಾಲೆ ಏನು ಅಂತ ಗೊತ್ತಿರ್ಬೇಕು. ನೀವು ಬಂದು ಇಲ್ಲಿ ಕುಡಿಬೇಕು. ಕುಡಿದ್ರೆ ಮಾತ್ರ ಗೊತ್ತಾಗೋದು. ಮಣ್ಣಗುಡದ ಪಕ್ಕದಲ್ಲೇ ಇದೆ ಇವರ ಸ್ಟಾಲ್. ತುಂಬ ಜನ ಇರ್ತಾರೆ. ನೀವು ಯಾವಾಗ ಬಂದರು. ಇನ್ನು 4 ದಿನ ಈ ಸ್ಟಾಲ್ ಓಪನ್ ಇರ್ತದೆ. ಸೊ ನಿಮಗೆ ಎನಿ ಟೈಮ್ ಬರ್ಬೋದು ಈವ್ನಿಂಗಲ್ಲಿ. ಅದೇ ಓಕೆ. ನಾವಿವತ್ತು ಹ್ಯಾಂಗೋ ಐಸ್ ಕ್ರೀಮ್ ಹತ್ರ ಬಂದಿದ್ದೇವೆ. ವೆರೈಟಿ ಐಟಮ್ಸ್ ಇದೆ. ಆಮ್ ಬಾದಾಮ್, ನಟಿ ಗಜಾನ. ಇಲ್ಲಿ ಒಂದು ಫೇಮಸ್ ಐಟಮ್, ನಿಮ್ದೊಂದು ಫೇಮಸ್ ಐಟಮ್ ಒಂದು 3 ಕೊಡಿ. ಫೇಮಸ್ ಐಟಮ್ ಬಟರ್ ಸ್ಕಾಚ್. ಓಕೆ ಓಕೆ ಓಕೆ. 3 ಮೂವರಿದ್ದೇವೆ. ಶೋ ಓಕೆ. ಯಾವುದಿದು? ನಟಿ ಗಜಾನ. ಸೊ ಮೇಡಮ್ ಅವ್ರು ನಮಗೊಂದು ಹೊಸ ಫ್ಲೇವರ್ ಕೊಟ್ಟಿದ್ದಾರೆ ಇಲ್ಲಿ. ಹೆಸರೆಂತ? ನಟಿ ಗಜಾನ. ನಟಿ ಗಜಾನ. ಓಕೆ, ನಟ್ಸ್ ಇದೆ ಇದರಲ್ಲಿ, ಅದಕ್ಕೋಸ್ಕರ. ಮೇಡಮ್ ಇರ್ನೊಂಜಿ ನೀವು ಒಪಿನಿಯನ್ ಇಂಚ ನಡತೊಂದುಂಟು ಫುಡ್ ಫೆಸ್ಟಿವಲ್ ನಿಕ್ಲ ಒಂಜಿ ಹಾಗೆ ಹೆವಿ ಕೂಡ ಮೂವಿಂಗ್ ಇದೆ ಅಂತ ಅನ್ಸುತ್ತಲ್ಲ? ಹೆವಿ ಫುಡ್ ಮೂವಿಂಗ್ ಕೂಡ ಇದೆ. ಫಸ್ಟ್ ಡೇ. ಇನ್ನು ಹೋಗ್ತಾ ಹೋಗ್ತಾ ನೋಡಬೇಕು. ಐಸ್ ಕ್ರೀಮ್ಸ್ ಎಲ್ಲ ಖಾಲಿ ಆಗೋ ಚಾನ್ಸ್ ಇದೆ ಇವತ್ತು. ನಾಳೆಯಿಂದ ಸ್ವಲ್ಪ ಜಾಸ್ತಿ ಆಗಬೇಕಾಗಿತ್ತು. ಸೊ ನೀವು ಬಂದರೆ ಇನ್ನು 4 ದಿನ ಇದೆ ಇನ್ನೂ ಸಹ. ಸೊ ಹ್ಯಾಂಗ್ ಶಾಪಿಗೊಮ್ಮೆ ಬಂದು ಇವರೆಲ್ಲ ಇರ್ತಾರೆ. ವೆರೈಟಿ ಫುಡ್ ಕೂಡ ಇದೆ. ಫುಡ್ ಸೂಪರ್ ಆಗಿದೆ. ಐಸ್ ಕ್ರೀಮ್ ವೆರೈಟಿ ಇದೆಯಲ್ಲ, ಟೇಸ್ಟ್ ಮಾಡಿ ನೋಡಬೇಕು. ಟೇಸ್ಟ್ ಮಾಡ್ತಿದ್ದಾನೆ, ಒಂದು ಖಾಲಿ ಆಗಿದೆ. ಇವ ಅಂತೂ ಸೈಡ್ಗೆ ಹೋಗಿ ತಿನ್ನುವುದೇ ಮಾರೆ. ಸೂಪರ್ ಉಣ್ಣು ಗೊತ್ತುಂಟು. ಆಯ್ತು, ನಂದಕ್ಕೆ ಕೈ ಹಾಕಿದ. ಹಾಂಡ್ ಮುಗಿಂಡು ಐಸ್ ಕ್ರೀಮ್ ಮಾತ್ರ ಸೂಪರ್ ಉಂಡ್ಯಾ. ಹೆಂಗೆ ಬೋರ್ಡೈನಕ್ಕೂ ಬರ್ತಲ್ಲ, ಅರ್ಧ ಕೆಜಿ ಖಾಲಿ ಆಗ್ತದೆ. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಬಾಗ್ವಾ ಕ್ಯಾಟ್ರಸ್ ಫುಡ್ಗೆ ಬಂದಿದ್ದೇವೆ ಸರ್. ಮಂಗಳೂರಲ್ಲಿ ಫಸ್ಟ್ ಟೈಮ್ ಅಲ್ವಾ? ಏನೆಲ್ಲ ಸ್ಪೆಷಲ್ ಫುಡ್ ಇಟ್ಟಿದ್ದೀರಾ ಇವತ್ತು? ಇವತ್ತು ನಾವು ಚಿಕನ್ ಪುಳಿ ಮುಂಚಿ, ಚಿಕನ್ ಸುಕ್ಕ, ಮತ್ತೆ ಕೋರಿ ರೊಟ್ಟಿ, ಮತ್ತೆ ಇಡ್ಲಿ ಪೂರಿ, ಸೇಮೆ ಪೂರಿ, ಆಪ ಪೂರಿ, ಅದೇ ರೀತಿ ಚಿಕನ್ ಕಬಾಬು, ಚಿಲ್ಲಿ, ಅದೇ ರೀತಿ ಪ್ರಾನ್ಸ್ ಚಿಲ್ಲಿ, ತುಂಬಾ ಐಟಮ್ ಎಲ್ಲ ಅಥೆಂಟಿಕ್ ಮ್ಯಾಂಗ್ಳೂರ್. ನಾವು ನೆನೆಸಲಿಲ್ಲ ಈ ತರ ಜನ ಬರ್ತಾರೆ ಅಂತೇಳಿ. ಟ್ರೆಮೆಂಡಸ್. ಇದೇ ಸಂಘಟನೆ ಮಾಡಿದವರಿಗೆ ನಾವು ದೊಡ್ಡ ರೀತಿಯ ಒಂದು ಶಾಬಾಸ್ಕಿರಿ ಕೊಡ್ಬೇಕು. ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಜನಕ್ಕೆ ಯಾರು ಸಹ ನೆನೆಸಲಿಲ್ಲ. ಎಲ್ಲ ಸ್ಟಾಲ್ ನಾವು ತುಂಬಾ ಜನರು, ದಕ್ಷಿಣ ಕನ್ನಡ ಅಧ್ಯಕ್ಷ, ನಾವು ತುಂಬಾ ಜನವನ್ನು ನಾವು ಅಲ್ಲಿ ಹಾಕಿಸಿದ್ದೇವೆ. ಅವರೆಲ್ಲ ಹೇಳೋದೇ, ಯಾರು ಎಕ್ಸ್ಪೆಕ್ಟೇಷನ್ ಮಾಡಲಿಲ್ಲ. ಅದು ಕೂಡ ಮೊದಲ ದಿನ ಅಲ್ವಾ ಸರ್? ಇವತ್ತು ಮೊದಲ ದಿನನೇ ಇಷ್ಟು ಅಂತ ಹೇಳಿದ್ರೆ ಇನ್ನು ಅದು ಲಾಸ್ಟ್ 2 days ಅಲ್ಲಿ ಏನಾಗ್ಬೋದು ಅಂತ ಹೇಳಿ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಆನ್ಲೈನ್ ಬಂದ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇವತ್ತು ಬಿಟ್ಟಿದ್ದಾರೆ. ಇವತ್ತು ಇನಾಗ್ರೇಷನ್ ನಾಳೆ. ಇವತ್ತು ಒಂದು ಜಸ್ಟ್
ಟ್ರಯಲ್ ಅಂತ ಹೇಳ್ತಾರಲ್ಲ ಹಾಗೆ ಟ್ರಯಲಲ್ಲಿ ಹೀಗೆ ಆಗಿದ್ರೆ ಅದು ವೀಕ್ ಮಿಡ್ಲ್ ಇವತ್ತು. ಮತ್ತೆ ಒಂದು ಅಂತ ಹೇಳಿದ್ರೆ ಇವತ್ತೊಂದು ಗವರ್ಮೆಂಟ್ ಹಾಲಿಡೇ ಒಂದು 10-20% ಅದರಲ್ಲಿ ಜಾಸ್ತಿ ಆಗಿರ್ಬೋದು. ಜೊತೆಗೆ ಮತ್ತೆ ಆದರೂ ಜನರಿಗೆ ಬರ್ಬೇಕಂತೇಳಿ ಮನಸ್ಸಿಗೆ ಬಂದಿದೆಲ್ಲ ಅಲ್ವಾ? ಹೌದು ಮಂಗಳೂರಲ್ಲಿ ಅಂತ ರೆಸ್ಪಾನ್ಸ್ ಸೂಪರ್ ಆಗಿದೆ. ಸೂಪರ್ ರೆಸ್ಪಾನ್ಸ್ ಆಗಿದೆ. ಸೊ ನಿಮ್ಮ ಶಾಪಲ್ಲಿ ಅಥೆಂಟಿಕ್ ಮ್ಯಾಂಗ್ಳೂರ್ ಡಿಶಸ್ ಎಲ್ಲ ಕೊಡ್ತೀರಾ? ನಾವು ಮ್ಯಾಂಗ್ಳೂರ್ ಇದೆಲ್ಲ ಕೊಟ್ಟಿದ್ದೇವೆ, ಮಂಗಳೂರು ಐಟಮ್ ಎಲ್ಲ ಕೊಟ್ಟಿದ್ದೇವೆ. ಓಕೆ ಓಕೆ. ಮತ್ತೆ ನಿಮಗೆ ಏನು ಹೇಳೋದು ಅಂತ ಹೇಳಿದ್ರೆ ಫುಡ್ ಫೆಸ್ಟಿವಲ್ಗೆ ಬಂದಿದ್ದೇವೆ, ಮೀನು ಸಿಗ್ಲಿಲ್ಲ ಅಂತ ಬೇಜಾರು ಮಾಡ್ಲಿಕ್ಕಿಲ್ಲ. ನಾಳೆಯಿಂದ ಭಾಗವತ್ ಕೇಟರರ್ಸ್ಗೆ ಬನ್ನಿ ನೀವು. ಅದು ಮಾಂಜಿದೆಲ್ಲ ಫೋಟೋ ಉಂಟು. ಮಾಂಜಿ ಅಂತ ಹೇಳಿದ್ರೆ ನಮಗೆ ಪಾಂಪ್ಲೇಟ್ ಅಂಜಲಿ ಎಲ್ಲನೂ ಸಿಗ್ತದೆ. ನಾಳೆಯಿಂದ ನೀವು ಬಂದರೆ ಭಾಗವತ್ ಕೇಟರರ್ಸ್ಗೆ ಮಿಸ್ ಮಾಡದೆ ಬರಬೇಕು. ಥ್ಯಾಂಕ್ ಯು ಸೊ ಮಚ್ ಸರ್. ಮೇಡಮ್ ಇನ್ನು ಇವತ್ತು ಇಲ್ಲಿ ಏನೆಲ್ಲ ಸ್ಪೆಷಲ್ ಇದೆ? ವೆಜ್ ನಗೇಟ್ಸ್, ಚೀಸ್ ನಗೇಟ್ಸ್ ಮತ್ತೆ ಫಲೂಡಾ ಉಂಟು, ಫಲೂಡಾ. ಮತ್ತೆ ಶರ್ಬತ್ ಉಂಟು, ಹೌದಾ? ಕುಕುಂಬರ್ ಚಾಟ್ ಉಂಟು, ವಾಟರ್. ಅಲ್ಲ ಮೇಡಮ್, ನಮ್ಮ ಮಂಗಳೂರಲ್ಲಿ ಮೊಟ್ಟ ಮೊದಲ ಬಾರಿಗೆ ನಡೀತಿರೋದು ಇಲ್ಲಿ ಫುಡ್ ಫೆಸ್ಟಿವಲ್. ನಿಮಗೆ ಹೇಗೆ ಅನಿಸ್ತಾ ಇದೆ? ಜನಸಂಖ್ಯೆ ಹೇಗಿದೆ? ತುಂಬಾ ಖುಷಿ ಆಗಿದೆ. ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗಿದೆ? ನೀವು ರೆಸ್ಪಾನ್ಸ್ ಒಳ್ಳೆ ಉಂಟಲ್ಲ ಇಲ್ಲಿ? ಕ್ರೌಡ್ ರೆಸ್ಪಾನ್ಸ್ ಒಳ್ಳೆ ಇದೆ. ಇಲ್ಲ, ನಾವು ಅಲ್ಲಿಂದ ಬಂದ್ವಿ, ಅವರಿಗೆ ಪಾಪ ಮಾತಾಡ್ಲಿಕ್ಕೆ ಟೈಮ್ ಇಲ್ಲ, ಪಾಪ ಎಲ್ಲ ಹೋಗಿದ್ದಾರೆ. ನೋಡ್ಲಿಕ್ಕೆ ಇಲ್ಲಿ ಒಂದು ಸ್ವಲ್ಪ ಫ್ರೀ ಇರುವಂಥದ್ದು. ಇದೆಲ್ಲ ನಿಮ್ಮ ಟೀಮ್ ಮೆಂಬರ್ಸಾ? ಓಕೆ ಓಕೆ. ಹೇಗೆ ಮೇಡಮ್, ಟೈಮ್ ಉಂಟಾ, ಫ್ರೀ ಇದೆಯಾ ಅಥವಾ ಕಸ್ಟಮರ್ ಬರ್ತಾ ಇದ್ದಾರಾ? ಫುಲ್ ಬರ್ತಾ ಇದ್ದಾರೆ, ರೆಸ್ಪಾನ್ಸ್ ಒಳ್ಳೆ. ಇನ್ನು 4 ದಿನ ಇದೆ. ಓಕೆ, ಇನ್ನು 4 ದಿನ ಇದೆ. ನೀವು ವಿಡಿಯೋ ನೋಡ್ತಾ ಇದ್ರೆ ನಾಳೆಯಿಂದ ತುಂಬ ಜನ ಬರ್ಬೋದು. ಸತ್ಯ. ಥ್ಯಾಂಕ್ ಯು. ಫುಡ್ ಫೆಸ್ಟಿವಲಲ್ಲಿ ನಿಮಗೆ ಮೋಮೋಸ್ ತಿನ್ನಬೇಕಾ? ಫ್ರೈಡ್ ಮೋಮೋಸ್, ಸ್ಟೀಮ್ ಮೋಮೋಸ್ ಎಲ್ಲನೂ ಸಿಗ್ತದೆ. ಹಾಗೆ ವೆರೈಟಿ ಫುಡ್ ಇದೆ. ಹೌದು, ಟ್ರಕ್ಕಿಯ ಹತ್ರ ಬರಬೇಕು. ಟ್ರಕ್ಕಿಯ ಅಂತ ಟ್ರಕ್ಕಿಯ ಹೇರಾ ಪಿಂಟೋ ಅಂತೇಳಿ ಕುಕ್ ಮಾಡ್ತಿದ್ದಾರೆ. ನೀವೀಗ ನೋಡ್ತಾ ಇದ್ದೀರಿ ವಿಡಿಯೋದಲ್ಲಿ. ಸೊ ತುಂಬ ಜನ ಇದ್ದಾರೆ, ಇಲ್ಲಿ ಕ್ಯೂ ಇದೆ. ಸೊ ನಮಗೆ ಅಲ್ಲಿ ಇಳಿದು ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇಲ್ಲ, ಇನ್ನು ತುಂಬ ಶಾಪ್ ಕವರ್ ಮಾಡಲಿಕ್ಕಿದೆ. ಸೊ ನಾವು ಮುಂದೆ ಹೋಗೋ ಬನ್ನಿ. ಸೊ ಇಲ್ಲಿ ನೀವು ನೋಡ್ಬೋದು ಕಾಮತ್ ಕ್ಯಾಟರರ್ಸ್ ನಮ್ಮ ಅಥೆಂಟಿಕ್ ಮ್ಯಾಂಗ್ಳೂರ್ ಡಿಶಸ್ ಎಲ್ಲ ಇಲ್ಲಿ ನಮಗೆ ಪ್ರೆಸೆಂಟ್ ಮಾಡ್ತಿದ್ದಾರೆ. ದಾದ ಮತ್ತು ಐಟಮ್ ಅವೈಲೇಬಲ್ ಉಂಟು. ಸೊ ಇಲ್ಲಿ ಮತ್ತೆ ಕಾಮತ್ ಕ್ಯಾಟರರ್ಸ್ ಫುಡ್, ಕಾಮತ್ ಕ್ಯಾಟರ್ಸ್ ಎರಡು. ಓಕೆ. ಏನೆಲ್ಲ ವೆರೈಟಿ ಫುಡ್ ಮಾಡಿದ್ದೀರಾ ಸರ್ ಇವತ್ತು? ಜೀಗುಜ್ಜೆ ಪೋಡಿ, ಮತ್ತೆ ರಾಗಿ ಇದು ಜೋಳದ ರೊಟ್ಟಿ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಎಣ್ಣೆಕಾಯಿ, ಟೊಮೆಟೊ ಗೊಜ್ಜು, ಮತ್ತೆ ಪನ್ನೀರ್ ಮಸಾಲ, ಪನ್ನೀರ್ ಮಸಾಲ. ಪಾಲಕ್ ಪನ್ನೀರ್. ಅಂದ್ರೆ ಸರ್ ಇಲ್ಲಿ 2 ಇದೆ. ನಮ್ಮ ನಾರ್ತ್ ಕರ್ನಾಟಕದ ಫುಡ್ ಇದೆ, ನಾರ್ತ್ ಕರ್ನಾಟಕದ ಜೋಳದ ರೊಟ್ಟಿ, ಎಣ್ಣೆಕಾಯಿ, ಅದು ನಾರ್ತ್ ಇಂಡಿಯನ್. ಹೌದು, ಅಂದ್ರೆ ಸೌತ್ ಇಂಡಿಯನ್. ನಾರ್ತ್ ಇಂಡಿಯನ್ ನಿಮ್ದು ಇದು ಪಾಲಕ್ ಮತ್ತೆ ಪನ್ನೀರ್. ಪಾಲಕ್ ಪನ್ನೀರ್ ಇದೆ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಮಂಗಳೂರಿಗರಿಂದ. ನೋಡ್ಬೋದು ಫುಡ್ ಟೇಸ್ಟ್ ಮಾಡಲಿಕ್ಕೆ ತುಂಬ ಜನ ಬಂದಿದ್ದಾರೆ. ಚೆನ್ನಾಗಿದೆ. ಆಲ್ವೇಸ್ ಲೈಕ್ ಕಾಮತ್. ಕಾಮತ್ ಅಂತ ಹೇಳಿದ್ರೆ ನಮ್ಮ ಮಂಗಳೂರಲ್ಲಿ ಹೆಸರು ವಾಸಿ ಒಂದು ಫುಡ್ಗೆ. ಒಂದು ಆ್ಯಕ್ಚುಲಿ ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡಿದ್ದಾರೆ ಕಾಮತ್ ಅಂತೇಳಿ. ಒಂದು ಟೇಸ್ಟಿಗೆ ಅವ್ರದ್ದೊಂದು ಓಕೆ. ಸೊ ಮತ್ತೆ ಫಂಟಾಸ್ಟಿಕ್ ಪ್ರೋಗ್ರಾಮ್. ಆ್ಯಂಡ್ ಫಸ್ಟ್ ಡೇ ಅಲ್ವಾ, ಮೊದಲ ದಿವಸ ಆದ ಕಾರಣ ಅವರಿಗೆ ಎಲ್ಲರಿಗೆ ನೋಟ್ರಲ್ಲಿ ಕಾಮತ್ ಎಲ್ಲರಿಗೆ ಅವರು ಫುಡ್ ಅರೇಂಜ್ಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ಆಲ್ಮೋಸ್ಟ್ ಎಲ್ಲ ಫುಡ್ ಫಿನಿಶ್ ಆಗಿದೆ. ಕಾಮತ್ ಈಸ್ ನೌ ಸಪ್ಲೈ. ದಟ್ ಈಸ್ ಅ ಗ್ರೇಟ್ ಆಫ್ ಆಲ್ರೆಡಿ ಮಂಗಳೂರಲ್ಲಿ ತುಂಬ ಫೇಮಸ್ ಇದೆ. ಸೊ ನಮ್ಮ ವಿಡಿಯೋ ಮುಖಾಂತರ ಕರ್ನಾಟಕದವರೆಲ್ಲ ನೋಡ್ತಾರೆ. ಸೊ ಅದೊಂದು ಶೋರ್ ಇದೆ. ಸೊ ಇನ್ನೂ ಒಳ್ಳೆ ರೀಚ್ ಆಗಲಿ ಅಂತ ಹೇಳ್ತಾ ಇದೆ. ಥ್ಯಾಂಕ್ ಯು ಸರ್. ಸೊ ಇಲ್ಲಿ ನೀವು ನೋಡ್ತಾ ಇದೆ, ಇದು ಅಥೆಂಟಿಕ್ ಮಂಗಳೂರು ಮಾದರಿಯ ಸ್ಟ್ರೀಟ್ ಫುಡ್ ಕಾಣ್ತಾ ಇದೆ. ನೀರು ದೋಸೆ ಅದೆಲ್ಲ ಕೊಡ್ತಿದ್ದಾರೆ. ಅಜ್ಜಿ ಇಲ್ಲಿ ಕ್ಯಾಟರರ್ಸ್ ವತಿಯಿಂದ. ಅಜ್ಜಿ ಇಲ್ಲ ಅಂತ ಹೇಳಿದ್ರೆ ಅಜ್ಜಿ ಮನೆ ಅಂತ, ಅಂದ್ರೆ ಇಲ್ಲಿ ಅಜ್ಜಿ ಮನೆಯಲ್ಲಿ ಎಂತೆಲ್ಲ ಸಿಗ್ತದೆ ಎಲ್ಲ ಉಂಟು. ವೆರೈಟಿ ಫುಡ್ಸ್ ನೋಡಿ, ಅಲ್ಲಿ ಒಂದು ಸ್ವಲ್ಪ 10 ವರ್ಷ ಸಿಗಡಿ ನೋಡಿ, ಇಲ್ಲಿ ರಶ್ ನೋಡಿ, ಸಖತ್ ಜನ ಇದ್ದಾರೆ ಇವತ್ತಿಲ್ಲಿ. ನಾವು ಬ್ಯಾಕ್ಗ್ರೌಂಡಲ್ಲಿ ಇದ್ದೇವೆ, ಅಂದರೆ ಫೋರ್ಗ್ರೌಂಡಲ್ಲಿ ನಿಲ್ಲಲಿಕ್ಕೆ ಜಾಗ ಇಲ್ಲ. ತಿಂದಾರ ಪ್ರಾನ್ಸ್ ಗೀ ರೋಸ್ಟ್ ನೋಡಿ. ಇವರು ಆಲ್ರೆಡಿ ಟೇಸ್ಟ್ ಮಾಡಿ ಬಂದ ಪ್ರಾನ್ಸ್ ಗೀ ರೋಸ್ಟ್ ತಿಂದ ಅಂದರೆ ಸಕ್ಕತ್ತಿದೆ ಅಂತ ಹೇಳಿದರು. ನಾವು ಮಂಗಳೂರಲ್ಲಿ ಏನೇ ಪ್ರೋಗ್ರಾಮ್ ಆಗಲಿ, ಎಲ್ಲಿ ಹೋದರೂ ಕೂಡ ನಮಗೆ ಈ ಪೊಟೆಟೊ ಟ್ವಿಸ್ಟರ್ ಅಂತ ನಮಗೆ ಎಲ್ಲೂ ಬೇಕಾದ್ರೂ ಸಿಗ್ತದೆ. ಅದರ ಫೆಮಿಲಿಯರಿಟಿ ಆಗಿದೆ, ತಿನ್ನುವವರಿಗೆ ಅಷ್ಟೇ ತುಂಬ ಇಷ್ಟ. ಇಲ್ಲೊಂದು ಜನ ಇಷ್ಟು ನಿಂತಿದ್ದಾರೆ ಅಂತ ಹೇಳಿದರೆ ಅವ್ರಿಗೆ ಎಷ್ಟು ಅದೊಂದು ಫೇವ್ರೇಟ್ ಫುಡ್ ಆಗಿರ್ಬೋದು. ಸತ್ಯ ನೋಡಿ, ಅವ್ರಿಗೆ ಕೊಡಲಿಕ್ಕೆ ಕೂಡ ಟೈಮ್ ಇಲ್ಲ, ಅಷ್ಟು ಬಿಸಿ. ಒಂದು ನೋಡುವ, ರಿವ್ಯೂ ಕೇಳಿ ನೋಡುವ. ಸರ್, ಪೊಟೆಟೊ ಟ್ವಿಸ್ಟರ್ ಹೇಗಿದೆ? ನಮ್ಮ ಮಂಗಳೂರಲ್ಲಿ ಫಸ್ಟ್ ಟೈಮ್ ಆಗ್ತಿರೋದಲ್ಲ, ಮೊಟ್ಟ ಮೊದಲ ಬಾರಿಗೆ ಫುಡ್ ಫೆಸ್ಟಿವಲ್ ನಡೀತಾ ಇರುವಂಥದ್ದು. ಖುಷಿಯಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ನಿಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಬಂದಿದ್ದೀರಾ? ಸೊ ಫಸ್ಟ್ ಟೈಮ್ ನಡೀತಾರೆ, ಅದಕ್ಕೋಸ್ಕರ ಎಂಟೈರ್ ಫ್ಯಾಮಿಲಿ ಅಂತ ಬಂದಿದ್ದಾರೆ. ಖುಷಿಯ ವಿಚಾರ. ಓಕೆ ಸರ್. ಇನ್ನು ತುಂಬ ದಿನ ನಡೀಲಿಕ್ಕಿದೆ. ನೀವೀಗ ವಿಡಿಯೋ ನೋಡ್ತಾ ಇದ್ದೀರಾ, ಇನ್ನೊಂದು 4-5 ಡೇಸ್ ನಡೀಲಿಕ್ಕಿದೆ. ಸೊ ನೀವು ನಿಮ್ಮ ಫ್ಯಾಮಿಲಿಯನ್ನು ಕರ್ಕೊಂಡು ಬಂದರೆ ನಿಮಗೂ ಇಲ್ಲಿ ಒಂದು ಸಖತ್ ಎಂಟರ್ಟೈನ್ಮೆಂಟ್ ಇದೆ. ಅಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಇದೆ. ಈ ಕಡೆ ಅಲ್ಲ, ಇಲ್ಲಿ ಒಂದು ತಿರುಗಲಿಕ್ಕೆ ಉಂಟಲ್ಲ, ನೀವು ಒಂದು ಮೂವಿಗೆ ಹೋದರೆ 3 ಗಂಟೆಯಲ್ಲಿ ಕೂತ್ಕೋಬೇಕು. ಇಲ್ಲಿ ನೀವು ಬಂದರೆ ಸುಮಾರು ಒಂದು 4-5 ಗಂಟೆ ತಿರುಗಲಿಕ್ಕೆ ನಿಮಗೆ ಅಷ್ಟು ಫುಡ್ ಉಂಟು. ಭಯಂಕರ ಜಾಲಿ. ಎಂತ ಸವಿನ, ಹೌದಲ್ಲ?
ಕುಲ್ಲರೆಲ್ಲ ಟೈಮ್ ಇಜ್ಜಿ ಟ್ರೈ ಮನ್ಪುಗ ಟೇಸ್ಟ್ ಎಲ್ಲ ತೂತುಜ್ಜಿ. ಇಲ್ಲಿ ಒಂದು ಏಜ್ ಫುಡ್ಸ್ ಅಂತ ಬೋರ್ಡ್ ಹಾಕಿದ್ದಾರೆ. ಏನೆಲ್ಲ ಫುಡ್ ಸಿಗ್ತದೆ ಅಂತ ಗೊತ್ತಿಲ್ಲ. Let us see your personal chef. ಅಲ್ಲಿ ಮಾತಾಡ್ಲಿಕ್ಕೆ ಚಾನ್ಸ್ ಇಲ್ಲ. ಫುಡ್ ತಿನ್ನೋರ ಹತ್ರ ಬೇಕಾದ್ರೆ ಒಂದು ಅಷ್ಟು ರಶ್ ಇದೆ. ಹೌದು, ಒಂದು ನಾವು ಫುಡ್ ತಿನ್ನೋರ ಹತ್ರ ನಾವು ಒಂದು ರಿವ್ಯೂ ಕೇಳ್ಬೋದು ಅಷ್ಟೇ. ಅಲ್ಲ ಇಲ್ಲಿ ಹೇಗಿದೆ ಸರ್? ಇಲ್ಲಿ ಒಂದು ಏಜ್ ಫುಡ್ಸ್ ಅಂತ ಆಗಿದೆ. ಫುಡ್ಸ್ ಎಲ್ಲ ಯಾವ ರೀತಿ ಇದೆ? ಒಳ್ಳೆ ಇದೆ. ನೀವೇನು ಟೇಸ್ಟ್ ಮಾಡಿದ್ದೀರಿ? ನೀವೇನು ಟೇಸ್ಟ್ ಮಾಡಿದ್ದೀರಿ? ಅದೇ ಫಸ್ಟ್ ಹಾಲಲ್ಲಿ ಫುಡ್ ಎಲ್ಲ ಟೇಸ್ಟಿ ಆಗಿದೆ. ನಮ್ಮ ಮಂಗಳೂರಲ್ಲಿ ಫಸ್ಟ್ ಟೈಮ್ ಅಲ್ವಾ ಇವೆಲ್ಲ ನಡೀತಾ ಇರುವಂಥದ್ದು. ನಿಮ್ಗೆ ಯಾವ್ದು ಐಟಮ್ ಇಲ್ಲಿ ಇಷ್ಟ ಆಯಿತು? ಫಸ್ಟ್ ತಗೊಂಡಷ್ಟೇ ಇನ್ನು ಆಗಬೇಕು. ಅಂದ್ರೆ ಸರಿ, ಫುಲ್ ಸುತ್ತಾಡಿ ಹೋಗ್ಬೇಕಾದ್ರೆ 3-4 ಗಂಟೆ ಬೇಕು. ಹೌದು, ಫಸ್ಟ್ ತುಂಬ ಜನ ಸಹ ಇದ್ದಾರೆ, ಸ್ಟಾಲ್ಸ್ ಜಾಸ್ತಿ ಇದೆಯಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ವರ್ಕ್. ಮ್ಯಾಂಗ್ಳೂರ್ ಫುಡ್ಸ್ ಎಲ್ಲ ನೋಡಿದ್ದೀರಾ? ಅದೇ ರೀತಿ ಇವಾಗ ಇಲ್ಲಿ ಮ್ಯಾಂಗ್ಳೂರಲ್ಲಿ ನಿಮಗೆ ಸಂಜೆ ಆಗ್ತಿದ್ದಾಗೆ ಸಮ್ಮರ್ಗೆ ಒಳ್ಳೆ ಡೆಸರ್ಟ್ ಕೂಡ ಸಿಗ್ತದೆ. 7 ಲೇಜರ್ಸ್. ಇಲ್ಲಿ ನಿಮಗೆ ವೆರೈಟಿ ಕೇಕ್ಸ್ ಇದೆ, ಅದೇ ರೀತಿ ಐಸ್ ಕ್ರೀಮ್ ಕೂಡ ಇದೆ. ಇಲ್ಲಿ ನೀವು ನೋಡ್ತಿದ್ದೀರಾ, ಬಂಗುಡೆ ತವ ಫ್ರೈ ಆಗ್ತಾ ಉಂಟು. ಆ ಕಡೆ ಜಂಜಿ ರೋಸ್ಟ್ ಆಗ್ತಾ ಉಂಟು. ಇಲ್ಲಿ ನೋಡ್ಬೋದು ತುಂಬ ಜನ ಇಲ್ಲಿ ಕ್ಯೂ ಅಲ್ಲಿದ್ದಾರೆ. ಇಲ್ಲಿ ಫ್ರೈಡ್ ಮೋಮೋಸ್ ಎಲ್ಲ ಮಾಡ್ತಿದ್ದಾರೆ. ಜನ ನೋಡ್ಬೋದು, ಒಂದು ಜನ ಸಾಗರ. ಇಲ್ಲಿ ಮಾತಾಡ್ಲಿಕ್ಕೆ ಸ್ವಲ್ಪ ಶೈ ಅಂತೆ, ಬೇಡ ಅಂತ ಹೇಳಿದರು. ಅಂದರೆ ಅವರಿಗೂ ಅಷ್ಟು ಟೈಮ್ ಇಲ್ಲಲ್ಲ, ಅಲ್ಲಿ ಅಷ್ಟು ಜನ ಬಂದಿದ್ದಾರೆ, ಸಭೆ ಮ್ಯಾನೇಜ್ ಮಾಡಬೇಕು. ಇಲ್ಲಿ ತುಂಬ ಜನ ಬಂದಿದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಮಂಗಳೂರು ಸ್ಟ್ರೀಟ್ ಫುಡ್ಡಿಗೆ ಇವತ್ತು. ಸಖತ್ ಜನ ಬಂದಿದ್ದಾರೆ, ಅವರು ಬಂದಿದ್ದಾರೆ, ಅವ್ರ ಫ್ಯಾಮಿಲಿ ಜೊತೆ ಬಂದಿದ್ದಾರೆ. ನಿಮಗೂ ಬರ್ಬೋದು ನೋಡಿ. ಇಲ್ಲಿ ಪಕ್ಕ ಚೈನೀಸ್ ಫುಡ್ ಎಲ್ಲ ಅವೈಲೇಬಲ್ ಇದೆ. ಫ್ರೈಡ್ ಮೋಮೋಸ್ ಅದ, ಆ ಕಡೆ ಫ್ರೈಡ್ ಮೋಮೋಸ್, ಈ ಕಡೆ ಫ್ರೈಡ್ ರೈಸ್ ಮಾಡ್ತೇವೆ. ಫ್ರೈಡ್ ರೈಸ್ ಎಲ್ಲ ಫ್ರೈಡೇ ಇಲ್ಲಿ, ಎಲ್ಲ ಫ್ರೈ. ಸೊ ಮಧ್ಯಪ್ರದೇಶದ ಬತ್ತನಂಚಿನ ಆಕಾಶ್ ಗಾಯನ ಕ್ಷೇತ್ರದ ಪ್ರತಿಭೆ ಮಧ್ಯಪ್ರದೇಶದ ಉದ್ಯೋಗದ ನಿಮಿತ್ತ ಇನ್ನಿತ ದಿನ ನಮ್ಮ ವೇದಿಕೆ ದಂಚಿ ಬೈದಿರಿ. ಸೊ ಉದ್ಯೋಗದ ನಿಮಿತ್ತ ಕುಡ್ಲಗ್ ಬತ್ತನಾರಿ ಈ ವೇದಿಕೆ ನತ್ತದು ಯಾನ್ ಒಂಜಿ ಪದ ಪಂಥ ಪಂಡದ ವೇದಿಕೆ ಬೈದಿರಿ. ಸೊ ಮಧ್ಯಪ್ರದೇಶದ ಪೊರ್ಲಕಂಠದ ಜವನಗೊಂಜಿ ಜೋರನ ಕೈತಾಟಿ ಕೊರ್ಲಿ. ಸೊ ನೀವು ಇವತ್ತು ಫುಲ್ ವೀಡಿಯೋ ನೋಡಿದ್ರಿ, ತುಂಬ ಎಂಟರ್ಟೈನಿಂಗ್ ಆಗಿತ್ತು. ತುಂಬಾ ಶಾಪ್ಸ್ ಇದೆ, ತುಂಬಾ ಸ್ಟ್ರೀಟ್ ಫುಡ್ಸ್ ಇದೆ. ನಾವು ಟೇಸ್ಟ್ ಮಾಡಿದ್ವಿ, ನಿಮಗೂ ತೋರಿಸಿದ್ವಿ, ಅವ್ರ ಜೊತೆ ಮಾತಾಡಿದ್ವಿ. ಹೇಗಾಯಿತು? ಸೂಪರ್. ನಾನಂತೂ ಆಮ್ ಬಾದಾಮ್ ನನಗೆ ಸಖತ್ ಲೈಕ್ ಆಯಿತು. ಫುಲ್ಲು ಟೇಸ್ಟ್ ಐಸ್ ಕ್ರೀಮ್ ಆಗಿತ್ತು. ಹಾಗೆ ಇನ್ನೂ ಸ್ಪೆಷಲ್ ಎಲ್ಲ ಇತ್ತು, ಅಲ್ಲಿ ತೋರಿಸ್ಲಿಕ್ಕೆ ಆಗಲಿಲ್ಲ. ಡೇ ಫಸ್ಟ್ ತೋರಿಸಿದ್ದು ಇಷ್ಟು, ಇನ್ನಿದೆ ಡೇ 2, 3, 4 ಡೇಸ್ ಅಲ್ವಾ? ಹೌದು, 4 ಡೇಸ್. ನೀವು 4 ಡೇಸಲ್ಲಿ ಮಿಸ್ ಮಾಡಿದ್ರೆ ಮತ್ತೆ ಇಂಥ ಫುಡ್ ಫೆಸ್ಟ್ ನೀವು ಮತ್ತೆ ನೋಡಬೇಕು ಅಂತ ಹೇಳಿದ್ರೆ 1 ವರ್ಷ ಕಾಯಬೇಕಾಗ್ಬೋದು. ಸತ್ಯ. ತುಂಬ ಒಂದು ಗ್ರ್ಯಾಂಡ್ ಲೆವೆಲಲ್ಲಿ ರೆಸ್ಪಾನ್ಸ್ ಸಿಕ್ಕಿದೆ ಮಂಗಳೂರು ಅವರಿಂದ. ತುಂಬಾ ಜನ ಬಂದಿದ್ದಾರೆ. ಆಲ್ ಓವರ್ ಇಂಡಿಯಾದು ವೆರೈಟಿ ಫುಡ್ಸ್ ಇದೆ. ಸೊ ಡೇ 1 ಇದಿಷ್ಟೇ. ಇನ್ನು ಡೇ 2ದು ವೀಡಿಯೋ ನಾಳೆ ನಾಳಿದ್ದಲ್ಲಿ ನಾವು ಶೂಟ್ ಮಾಡಿ ಹಾಕ್ತೇವೆ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಕೀಪ್ ವಾಚಿಂಗ್.